ಜೈ ಶ್ರೀರಾಮ್, ಹೇಗಿದ್ದೀರಾ? ಕೃಷ್ಣನ ಕೆಲವು ಅಲಂಕಾರ, ಪಾರಿಜಾತದ ಮಾಲೆ ಹಾಕಿದ ಅಲಂಕಾರ ಎಲ್ಲ ನೋಡ್ಕೋತಾ ಬನ್ನಿ. ನೀವು ಮೊನ್ನೆ ಕಮೆಂಟ್ಸಲ್ಲಿ ಇದು ಅಧಿಕ ಮಾಸಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಕೇಳಿದರೆ ನಮಗೆ ಅಷ್ಟು ಗೊತ್ತಿಲ್ಲ. ನನ್ನ ಫ್ರೆಂಡ್ ಮಲ್ಲಿಕಕ್ಕ ಅಂತ ಅವ್ರು ಹೇಳೋದನ್ನು ನೋಡಿಕೊಂಡು ನಾನು ಮಾಡ್ತೀನಿ. ಆಮೇಲೆ ಯೂಟ್ಯೂಬ್ ಚಾನಲ್ ನೋಟ್ ಮಾಡ್ತೀನಿ. ಅನಂತೇಶ್ವರದಲ್ಲಿ ಕೃಷ್ಣ ಮಠದ ಸುತ್ತದ ರಥಬೀದಿಯಲ್ಲಿ ಅನಂತೇಶ್ವರದಲ್ಲಿ ಒಬ್ಬರು ರಂಗೋಲಿ ಹಾಕ್ತಾಯಿದ್ರು. ಅವ್ರು ಏನು ಹೇಳಿದಾರೆ ಅಂತ ನೋಡ್ಕೊಂಡು ಬರೋಣ. ಮಾಸದಲ್ಲಿ ಹಾಕ್ತಕ್ಕಂಥ ರಂಗೋಲಿ ಇದು ಶಂಖಚಕ್ರ ಗದಾ ಪದ್ಮ ಹಾಕ್ಬಿಟ್ಟು ಅದು ಅಷ್ಟವಸುಗಳು ಅಂತ ಎಂಟು ಪದ್ಮ, ಏಕಾದಶ ರುದ್ರರು 11, ಇದು ದ್ವಾದಶ ಆದಿತ್ಯರು 12, ಅದು ಪ್ರಜಾಪತಿ ವಶಿಷ್ಠಕಾರ ಇದೆರಡು ಪ್ರಜಾಪತಿ ವಶಿಷ್ಠಕಾರ ಇದಿಷ್ಟು ಹಾಕಿ ತುಳಸಿ ಗಿಡ ಇಟ್ಕೊಂಡು ತುಳಸಿ ಮುಂದೆ ತುಳಸಿ ಒಳಗೆ ಕೃಷ್ಣ ಇಟ್ಕೊಂಡು ಒಂದು ಪಟ ಇಟ್ಟು 33 ದೀಪಗಳನ್ನು ಹಚ್ಚಿ ಅದಕ್ಕೆ ಆದಂಥ ಶ್ಲೋಕಗಳಿರುತ್ತೆ. ಅದು ಇರುತ್ತೆ. ಅದನ್ನು ಹೇಳಿಕೊಂಡು 33 ನಮಸ್ಕಾರ. ತುಳಸಿಗೆ ನಮಸ್ಕಾರ ಬರಬೇಕು. ತುಳಸಿನೂ ಇಟ್ಕೊಂಡು ತುಳಸಿ ಒಳಗೆ ಕೃಷ್ಣ ಮುಂದ್ಗಡೆ ನಿಮ್ಮ ಮನೆದೇವ್ರದ್ದು ಏನಾದರೂ ಪಟ ಇಟ್ಬಿಟ್ಟು ಅದ್ರ ಮುಂದೆ ದೇವ್ರ ದೀಪ, ತುಪ್ಪದ ದೀಪ 2 ಹಚ್ಚಿ 33 ಬತ್ತಿಗಳನ್ನು ಹಚ್ಚಿ ಹಿಂಗೆ ಹಚ್ಚಿ ನಮಸ್ಕಾರ. ಅದಕ್ಕೆ ಆದಂಥ ಪ್ರತಿಯೊಂದು ತುಪ್ಪನೇ ಹಾಕಬೇಕು ಅಂತಂದ್ರೆ ಎಣ್ಣೆನಾದ್ರೂ ಹಾಕ್ಬೋದಾ? ಎಳ್ಳೆಣ್ಣೆ ಉಪಯೋಗಿಸಿ. ಎಳ್ಳೆಣ್ಣೆ ನಾವು ಮನೆ ದೇವರಿಗೆಲ್ಲ ಒಳ್ಳೇದು ಅಲ್ಲ. ನಾನು ಯಾಕಂತಂದ್ರೆ ಕೆಲವರಿಗೆ ಅನುಕೂಲ ಇರೋದಿಲ್ಲ, ಅವರಿಗೆ ಆದ್ರೆ ಸ್ವಲ್ಪ ಹಿತಾಗತ್ತಲ್ವಾ, ಅವರು ಎಳ್ಳೆಣ್ಣೆ ಉಪಯೋಗಿಸಿ ತುಪ್ಪದ ದೀಪ ಹಚ್ಚಿ ಅದಕ್ಕೆ ಆದಂಥ ಶ್ಲೋಕ ಇದೆ, ಅದನ್ನು ಹೇಳ್ಕೊಂಡು ನಮಸ್ಕಾರ ಹಾಕಿದ್ರೆ ಅದು ಶ್ಲೋಕ ನಿಮಗೆ PDF ಕಳಿಸ್ತೀನಿ ಬೇಕಾದ್ರೆ ನನ್ನ ಹತ್ರ ಇದೆ. ವೀಣಾ ಜೋಶಿ ಅವ್ರದ್ದು ನಾನು ಕೇಳ್ತೇನೆ, ಅವ್ರದ್ದು ಹೇಳ್ದಂಗೆ ಮಾಡ್ತೀನಿ ನಾನು ಮನೇಲಿ. ಈಗ ನನಗೆ ಎಷ್ಟು ಕೊಡುತ್ತಾ ಅಷ್ಟು ಮಾಡ್ಕೊಂಡು ಬಂದೆ. ಈಗ ಕೆಲ್ಸಕ್ಕೆ ಬರ್ತಾರೆ, ಗೆಜ್ಜೆ ವಸ್ತ್ರನೂ ಏರಿಸ್ತಾರೆ, ಅರಿಶಿನ ಕುಂಕುಮನ ಅಕ್ಷತೆ ಹಾಕಿ ಹೂವು ಏರಿಸಬೇಕು. ನಾವು ಅದು ಸಿಕ್ಕಲಿಲ್ಲ ಆದ ಕಾರಣ ಏರ್ಸಕ್ಕಾಗಿ ಅಷ್ಟು ಹಾಕಿ ಕುಂಕುಮ ಆದ್ರೆ ಉಂಟು, ಅರಿಶಿನ ಕುಂಕುಮ ಆದ್ರೆ ಉಂಟು, ಬಟ್ ನಾವು ಯೂಸ್ ಮಾಡಿರೋದು ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಆಗೋದಿಲ್ಲ ಅಂತ ಬೇರೆನೇ ಬೇರೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಏರಿಸಿ ಅದಕ್ಕೆ ಅದು ಶ್ಲೋಕ ಇದೆ, PDF ಇದೆ, ಕಳಿಸ್ತೀನಿ ಬೇಕಾದ್ರೆ. ಅದನ್ನ ಅದು ವಿಶ್ವನಂದಿನಿ ಚೆನ್ನಾಗಿ ಮಾಡ್ತಾರೆ. ಅಯ್ಯೋ ವಿಡಿಯೋ ನೋಡಿ, ಇವರೇ ಮಲ್ಲಿಕಕ್ಕ ಅಂತ. ನಾನು ವಿಷ್ಣು ಪಂಚಕ ಈ ವ್ರತಗಳನ್ನೆಲ್ಲ ಅವ್ರ ಕೈಲೇ ಕೇಳಿ ತಿಳ್ಕೊಳ್ಳುವಂಥದ್ದು ನೋಡ್ಬೋದು ನೀವಿಲ್ಲಿ. ಈಗ ನಾನು ಅಪೂಪ ಅಥವಾ ಅನಾರಸ ಯಾವ ಥರ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. 1 ಅಳತೆ ಅಕ್ಕಿನ ತೊಳೆದು 3 ದಿವಸ ನೆನೆ ಹಾಕಬೇಕು. ನೀರು ದಿನ ಬದಲಿಸ್ಬೇಕು, ಅದು ತುಂಬ ಇಂಪಾರ್ಟೆಂಟ್. ನೋಡಿ, ತಿಂಡಿ ಅಕ್ಕಿನೇ ಬೆಟರು, ಅನ್ನದ ಅಕ್ಕಿ ಬಳಸಬೇಡಿ, ಚೆನ್ನಾಗಿ ಬರೋದಿಲ್ಲ ಅದು. ನೋಡಿ, ಅದು ದಿನ ನೀರು ತೆಗೆದು ಹುಳಿ ಬರಲಿಕ್ಕೆ ಬಿಡಬಾರ್ದು. ಆ ಥರ ಮಾಡಿಬಿಟ್ಟು ಅದನ್ನ ಸೋಸಿ ಸ್ವಲ್ಪ 3 ದಿವಸ ಮಿನಿಮಮ್ಮು, 3-4 ದಿವಸ ಸ್ವಲ್ಪ ಜಾಸ್ತಿ ಆದರೂ, ನನಗೂ ಅಷ್ಟೇ 4-5 ದಿವಸ ಆಗಿತ್ತು, ನನಗೆ ಮಾಡಲಿಕ್ಕೆ ಆಗಿಲ್ಲ. ಅದರಲ್ಲೂ ನೀರನ್ನು ಸೋಸ್ಕೊಂಡು ಅದನ್ನ ಒಣಗಲಿಕ್ಕೆ ಹಾಕಬೇಕು. ಕಾಟನ್ ಬೆಟ್ಟ ನನ್ನ ಹಳೆ ವೇಲಿತ್ತು, ಅದರಲ್ಲೇ ನಾನು ಆರಲಿಕ್ಕೆ ಹಾಕಿದೆ. ನೋಡ್ಬೋದು, ಸ್ವಲ್ಪ ನೀರಿತ್ತು, ನನಗದು ಗೊತ್ತಾಗಲಿಲ್ಲ. ನಾನು ವಿಡಿಯೋ ಮಾಡುವ ಇದರಲ್ಲೇ ಹಾಗೆಯೇ ಹಾಕಿಬಿಟ್ಟೆ. ಏನು ತೊಂದರೆ ಇಲ್ಲ, ಅದು ಕಾಟನ್ ಬಟ್ಟೆ ಎಳ್ಕೊಳ್ಳುತ್ತೆ. ಅದು ಎಷ್ಟು ಅಂದರೆ ಕೈಗೆ ನಾವು ಮುಷ್ಟಿ ಹಿಡಿದಾಗ ಕೈಗೆ ಹಿಡಿಬಾರ್ದು. ಹಿಡಿಯಿತು ಅಂದರೆ ಮತ್ತೊಂದು 10 ನಿಮಿಷ ಬಿಡಿ. ನೋಡಿ, ಈ ಥರ ಹಿಡಿಬಾರ್ದು. ಆನಂತರ ಪುನಃ ಸ್ವಲ್ಪ ಬಿಡಿಸಿ ಹಾಕಿದೆ, ಫ್ಯಾನ್ ಹಾಕಿ ನೋಡ್ಬೋದು. ಆನಂತರ ಪುನಃ ಆ ಥರ ಆದ ನಂತರ ಅದನ್ನ ತಂದು ಮಿಕ್ಸಿಗೆ ಹಾಕಿ ನಾವು ಪುಡಿ ಮಾಡಬೇಕು. ಇದಕ್ಕೆ ಅಳತೆ ಏನು ಗೊತ್ತಾ? 1 ಅಳತೆ ಇದಕ್ಕೆ 3/4 ಅಳತೆಯಷ್ಟು ಬೆಲ್ಲ. ಅದು ತುಂಬ ನೆನಪಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಇದು ಒಣಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಅದನ್ನ ಹಿಟ್ಟು ಬೇರೆ ತರಿ ಬೇರೆ ಮಾಡ್ಕೊಳ್ಳಿ. ಆ ತರಿನ ಪುನೊಂದ್ಸಲ ನಾವು ಮಿಕ್ಸಿಗೆ ಹಾಕಿ ಅದನ್ನ ಎಲ್ಲ ಹಿಟ್ಟಾಗೋ ತನಕ ಮಿಕ್ಸಿಗೆ ಹಾಕಿ. ನೀವು ಹಳೆಯ ಕಾಲದಲ್ಲೆಲ್ಲ ಏನು ಗೊತ್ತಾ, ರುಬ್ಬೋ ಕಲ್ಲಿಗೆ ಹಾಕಿ ಕುಟ್ತಾ ಇದ್ರಂತೆ. ಈಗ ಯಾರು ಮಾಡ್ತಾರೆ ಹೇಳಿ? ಮಿಕ್ಸಿಗೆ ಹಾಕಿ ಮಾಡ್ಕೋತೀವಿ. ಆ ಥರ ಮಾಡಿ ಇದನ್ನ ಜರಡಿ ಹಿಡಿದು ನೋಡಿ, ಜರಡಿ ಹಿಡಿದು ಆನಂತರ ಈ ಬೆಲ್ಲ ಮತ್ತು ಜರಡಿ ಹಿಡಿದ ಹಿಟ್ಟು ಉಂಟು ನೋಡಿ, ಒಟ್ಟಿಗೆ ಮಿಕ್ಸಿಗೆ ಹಾಕಿ 1 ಅಳತೆಗೆ 3/4 ಅಳತೆ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಆ ಥರ ಮಾಡಿದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ. ನಾನು ನಿಮಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ನೋಡಿ, ಈ ಥರ ಇನ್ನೊಂದು ಉಳಿದಿದ್ದನ್ನು ನಾನು ನೋಡಿ, ರವೆ ಉಳಿದಿರುತ್ತಲ್ವ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು 3-4 ಸಲ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೀಟೇಲಾಗಿ ತೋರಿಸಿದ್ದೀನಿ ಅನಾರಸ ಮಾಡುವಂಥದ್ದು. ನನಗದೇ ಆ ಮಲ್ಲಿಕಕ್ಕ ಅವರೇ ಫ್ರೆಂಡ್ ಹೇಳ್ಕೊಟ್ಟಿರುವಂಥದ್ದು. ಮತ್ತು ಇನ್ನೇನು ಗೊತ್ತಾ,
ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ತಾರೆ. ರಂಗೋಲಿ ಹಾಕೋದು ನಾನು ತೋರಿಸಿದ್ನಲ್ಲ ವೀಡಿಯೋ, ರಂಗೋಲಿ ಹಾಕೋದು, ಬತ್ತಿ ಮಾಡೋದು, ಅರಶಿನ ಕುಂಕುಮ ಬಳೆಗಳನ್ನು ಕೊಡುವಂಥದ್ದು, ಅಥವಾ ಈ ಥರ ತುಂಬ ನಮೂನೆಯಲ್ಲಿ ಮಾಡ್ತಾರೆ. ಅದಕ್ಕಿಂತಲೂ ಜಾಸ್ತಿ ಈ ನಾವು ಕೈಯಲ್ಲಿ ಮಾಡುವಂತಹ ದಾನ ಧರ್ಮಗಳು ಒಂದು ಕಡೆ ಆದರೆ ನೋಡಿ, ಈಗ ಬೆಲ್ಲಕ್ಕೆ ನೋಡಿ ಆ ಹಿಟ್ಟನ್ನು ಹಾಕಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ದಾನಗಳಲ್ಲಿ ಅಪೂಪ ದಾನ ಹಿಡಿದು ಎಲ್ಲನೂ ಒಂದು ಸೈಡ್ ಆದರೆ ಭಾಗವತ ಪ್ರವಚನ, ಭಗವದ್ಗೀತಾ ಪ್ರವಚನ ತುಂಬ ವಿಶೇಷ. ಈ ತಿಂಗಳ ಅಧಿಕ ಮಾಸ ನಿಯಾಮಕನಾಗಿ ಆ್ಯಕ್ಚುಲಿ ಪುರುಷೋತ್ತಮ ರೂಪಿ ಪರಮಾತ್ಮನಿಗೆ ಅರ್ಪಣೆ ಮಾಡುವಂಥದ್ದು ತುಂಬ ವಿಶೇಷ. ನಾವು 3-4 ವರ್ಷಗಳಲ್ಲಿ ಮಾಡಿದ ಪುಣ್ಯನ ಈ ಒಂದೇ ವರ್ಷದಲ್ಲಿ ಮಾಡ್ಬೋದು. ತುಂಬ ವೀಡಿಯೋಗಳಲ್ಲಿ ಬಂದಿರ್ಬೋದು, ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಕೂಡ ನೋಡಿ. ಇದು 3 ದಿವಸ ಆಯಿತು ನಾನು ಇದನ್ನ ಮಾಡಿಟ್ಟು ಡಬ್ಬಕ್ಕೆ ಹಾಕಿಟ್ಟು ನೋಡ್ಬೋದು. ಅದನ್ನ ಈಗ ಉಂಡೆ ಮಾಡಿಕೊಂಡು ತಟ್ಟಿ ಎಣ್ಣೆಯಲ್ಲಿ ಬಿಟ್ಟರೆ ಒಳ್ಳೆಯದು. ಆ ಎಣ್ಣೆಯಲ್ಲಿ ಬಿಡೋದಕ್ಕಿಂತ ತುಪ್ಪದಲ್ಲಿ ಬಿಟ್ಟರೆ ಮತ್ತೂ ಒಳ್ಳೆಯದು. ನಿಮಗೆ ನೋಡ್ಬೋದು ಆ ಉಂಡೆಗಳ ಶೈನ್ ಯಾವ ಥರ ಇದೆ ಅಂತ, ಅಷ್ಟು ಶೈನ್ ಬರಬೇಕು. ಮತ್ತೊಂದು ಏನು ಗೊತ್ತಾ, ನಾವು ಈ ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕಿ, ಬೆಲ್ಲ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸಿಗೆ ಹಾಕಿ ಎತ್ತಿಟ್ಟಿರ್ತೀವಲ್ವ, ಅದು ನಾವು ಎಷ್ಟು ದಿನ ಬೇಕಾದರೂ ಇಡ್ಬೋದು. ಬೇಕಾದಾಗ ಈ ಅಪೂಪ ಅಥವಾ ಅನಾರಸನ ನಾವು ಮಾಡ್ಕೋಬೋದು. ನಾನು ಒಂದು ಮಿಸ್ಟೇಕ್ ಮಾಡಿದೆ, ಸ್ವಲ್ಪ ದಪ್ಪ ಆಯಿತು ನಾನು ಮಾಡಿರೋದು, ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿದೆ ಚೆನ್ನಾಗಿ ಬರ್ತಿತ್ತು. ಆ ಎಲೆ ತಟ್ಟಿ ಬಿಡ್ಬೋದು, ನಿಮಗೆ ಇಲ್ಲ ಪ್ಲಾಸ್ಟಿಕ್ ಅವರಿಗೆ ಆ ತಟ್ಟಿ ಬಿಡ್ಬೋದು. ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ಆನಂತರ ಅದರ ಮೇಲೆ ನೋಡಿ ಸ್ವಲ್ಪ ನನಗೆ ಪುಡಿ ಹಾಕಿದ್ದು ನೋಡಿರ್ಬೋದು, ಅದು ಗಸಗಸೆ, ಸ್ವಲ್ಪ ಗಸಗಸೆ ಹಚ್ಚಿ ನೋಡಿ, ಈ ಥರ ಗಸಗಸೆ ಹಚ್ಚಿ ಅದನ್ನು ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ. ಹಾಕಿದ್ದನ್ನು ಸ್ವಲ್ಪ ಒತ್ತಿ ತೆಗೀರಿ, ಇಲ್ಲಾಂದರೆ ಅದು ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಕರಟಿ ಹೋಗುತ್ತೆ ಕೊನೆಗೆ. ಈ ಥರ ಎಲ್ಲನೂ ಒಂದು ಗೋಲ್ಡನ್ ಬ್ರೌನ್ ಬರುವ ತನಕ ಕಾಯಿಸಿ ಇಟ್ಕೊಂಡಿರಿ. ನೀವು ಕರೆಕ್ಟಾಗಿ ಅತ್ತಿರಸ ಮಾಡ್ತು ಅಂದರೆ ಅದು ಎಣ್ಣೆ ಕುಡಿಯೆಲ್ಲ ನೆನಪಿಟ್ಕೊಳ್ಳಿ. ನಾನೊಂದು 10 ಮಾಡಿದೆ ಅಷ್ಟೇ. ಇವತ್ತು ದೇವರಿಗೆ ರೋಹಿಣಿ ನಕ್ಷತ್ರ ಇತ್ತಲ್ಲ, ಇವತ್ತು ದೇವರಿಗೆ ನೈವೇದ್ಯ ಮಾಡೋಣ ಅಂತ. ಏನು ಮಾಡಿದ್ರು ಮನೆ ದೇವರಿಗೆ ನಾವು ಫಸ್ಟ್ ಕೊಡಲೇಬೇಕು ತಾನೆ, ದಾನ ಗೀನ ಏನೇ ಮಾಡೋದಾದರೂ. ಈಗ ನಾಳಿದ್ದು ನಮ್ಮ ಅತ್ತೆದು ಮಾಸಿಕ ಬರುತ್ತೆ, ಅಷ್ಟು ದಿವಸ ದಟ್ ಮೀನ್ಸ್ 10 ದಿವಸ ತನಕ ನಾನು ಅದನ್ನ ಇಟ್ಕೊಂಡಿರ್ತೀನಿ. ಹಿಟ್ಟದು ನೋಡಿದ್ರಲ್ಲ, ಇಟ್ಕೊಂಡಿಟ್ಟು ಆವತ್ತು ಬ್ರಾಹ್ಮಣರೆಲ್ಲ ಬರ್ತಾರಲ್ಲ, ಮಾಡಿ ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆನಂತರ ನೀವು ಭಾಗವತ ಪ್ರವಚನ, ಭಗವದ್ಗೀತೆ ಪ್ರವಚನ ಕೇಳೋದನ್ನು ಮರಿಬೇಡಿ. ಇದು ತುಂಬ ಇದಾಗುತ್ತೆ. ಆನಂತರ ತುಂಬ ನಾನು ಇದೇ ಥರ ಯೂಟ್ಯೂಬ್ ವೀಣಾ ಜೋಶಿ ಅಂತ ಹೇಳುವವರು ಯೂಟ್ಯೂಬ್ ವೀಡಿಯೋಗಳನ್ನು ಮಾಡ್ತಾರೆ. ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಆ ವಿಡಿಯೋ ಬೇಕಾದರೆ ಫಾಲೋ ಮಾಡ್ಬೋದು. ತುಂಬಾ ಅದ್ಭುತವಾಗಿ ಇದನ್ನೆಲ್ಲ ಹೇಳ್ಕೊಡ್ತಾರೆ ನೋಡಿ. ಇನ್ನೊಂದು ಸಲ ತಟ್ಟೋದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಏನು ಗೊತ್ತಾ, ಕೊನೆಯ ರೌಂಡಲ್ಲಿ ನಾನು 4 ಎಣ್ಣೆ ಸ್ವಲ್ಪ ಕಡಿಮೆನೇ ಆಯಿತು, 4 ಹಾಕ್ಕೊಂಡೆ. ಒಟ್ಟಿಗೆ ನಿಮಗೆ ಗಡಿಬಿಡಿ ಆಯಿತು ಅಂದರೆ ಒಟ್ಟಿಗೆ ಸಿಮ್ಮಲ್ಲಿಟ್ಟು ನೀಟಾಗಿ ಕರೆದು ಮಾಡ್ಬೋದು. ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಎಷ್ಟು ತೂತ ಬರುತ್ತೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ನಾನಿದನ್ನ ಫಸ್ಟ್ ಟೈಮ್ ಮಾಡಿರೋದು. ನಾನು ಅದೇ ಮಲ್ಲಿಕಕ್ಕ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ಕೇಳಿ ಮಾಡ್ಕೊಂಡು ಬಂದೆ. ನೋಡ್ಬೋದು, ಅವ್ರ ಕೈಲೇ ವಿಡಿಯೋ ರೆಕಾರ್ಡ್ ಮಾಡಿಸೋಣ ಅಂತ ಇದ್ದೆ, ಅವರಿಗೆ ಆಗೋದಿಲ್ಲ, ಮೊಮ್ಮಗಳಿದ್ದಾಳೆ ಮನೆಯಲ್ಲಿ, ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಲ್ಲರೂ ಮಾಡಿ ದಾನ ಮಾಡಿ, ಯಾರಿಗಾದರೂ ಬಂದರೆ ಕೊಟ್ಟು ಖುಷಿ ಪಡಿ, ಅಷ್ಟೇ ನಾನು ಹೇಳುವಂಥದ್ದು. ಈಗ ಒಂದು ಸ್ಪೆಷಲ್ ದೋಸೆನ ಮಾಡ್ಕೊಂಡು ಬರೋಣ. 1 ಲೋಟ ಅಕ್ಕಿ, ಸ್ವಲ್ಪ ಮೆಂತೆ ಹಾಕಿ ನೆನೆಸಿಟ್ಟಿದ್ದೀನಿ. ಬಲ ಅಂತ ಒಂದು ಗಿಡ ಇದೆ, ನೋಡ್ಬೋದು. ನಾನು ನಿಮಗೆ ಇನ್ನೊಂದು ಸಲ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನ. ಈ ಮಳೆ ಬರ್ತಾ ಇದೆಯಲ್ಲ, ಅದು ಚಿಗುರು ಬಂದಿದೆ, ಆ ಎಲೆ ಅದು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಮತ್ತು ಅಕ್ಕಿ ಮೆಂತೆ ಒಟ್ಟಿಗೆ ನೆನೆಸಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಟ್ಕೊಳ್ಳಿ. ಓವರ್ ನೈಟ್ ಬಿಡಿ, ಸ್ವಲ್ಪ ಹುಳಿ ಬರಲಿ. ಆನಂತರ ಮಾರನೇ ದಿವಸ ನೋಡಿ ಬೆಳಗ್ಗೆ ಅದಕ್ಕೊಂದು ಚಟ್ನಿ ಮಾಡೋಣ ಅಂತ ನೆಲಗಡಲೆ ಚಟ್ನಿ ಮಾಡಲಿಕ್ಕೆ ಹೊರಟಿದ್ದೀನಿ. ನೆಲಗಡಲೆ, ಉದ್ದಿನಬೇಳೆ, ಕಾಯಿ ಮೆಣಸು, ಸ್ವಲ್ಪ ಇಂಗು, ತೆಂಗಿನಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೊಂಡು, ಕೊತ್ತಂಬರಿ ಸೊಪ್ಪು ಆಗೋಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ. ಈ ಚಟ್ನಿಗಳನ್ನು ನಾವು ಎಷ್ಟು ವೆರೈಟಿ ಬೇಕಾದರೂ ಮಾಡ್ಬೋದು. ಬಟ್ ಈ ಬಲ ಸೊಪ್ಪು ಇದೆಯಲ್ಲ, ಈ ಬೇಸಿಗೆನಲ್ಲಿ ಸುಸ್ತು ಅಂತ ತುಂಬ ಒದ್ದಾಡ್ತಾ ಇರ್ತಾರೆ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಅನುಭವನೇ ಇದು. ಬಲವಾನ್ ದೋಸೆ ಅಂತ ನಾನು ಈ ಫೇಸ್ಬುಕ್ಕಲ್ಲಿ ನೋಡಿದ್ದಕ್ಕೆ ನಾನು ಇದನ್ನ ಮಾಡಿರುವಂಥದ್ದು. ಒಂದು ನ್ಯೂಟ್ರಿಷಿಯಸ್ ಆಹಾರ, ತುಂಬ ತಂಪು ಬೇರೆ. ಆದ ಕಾರಣ ನಿಮಗೆ ಈ ಅನುಕೂಲತೆ, ನಾನು ಗಿಡದ ಫೋಟೋ ತೆಗೆದುಕೊಳ್ಳೋಕ್ಕೆ ಮರ್ತೆ. ನಾನು ನಾಳೆ ಅಥವಾ ನಾಡಿದ್ದು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕ್ತೇನೆ. ಅದರಲ್ಲಿ ಸ್ವಲ್ಪ ಹಳದಿ ಹೂ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ.
ನೋಡಿ ಅದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ, ನಾನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ನೆಲಗಡಲೆ ಚಟ್ನಿಗೆ ನೋಡಿ ನೀಟಾಗಿ ಹುರಿದು ಆನಂತರ ತೆಂಗಿನಕಾಯಿ ಹಾಕ್ಕೊಂಡು ಪಕ್ಕದಲ್ಲಿ ದೋಸೆ ಕಾವಲಿನೂ ಇಟ್ಟಿದ್ದೀನಿ, ಕಾಣ್ಬೋದು. ದೋಸೆ ಮಾಡಬೇಕು. ಆನಂತರ ನೀವು ಮೊನ್ನೆ ಒಬ್ಬರು ಯಾರೋ ಕಮೆಂಟ್ಸಲ್ಲಿ ಕೇಳಿದ್ರಿ ಅಡುಗೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಡುಗೆ ಮನೆ ಹೇಗಿರುತ್ತೆ ಅಂತಂದ್ಬಿಟ್ಟು ಅದನ್ನೂ ರೆಕಾರ್ಡ್ ಮಾಡಿದ್ದೀನಿ. ಈ ವಿಡಿಯೋದ ಕೊನೆಗೆ ತೋರಿಸ್ತೀನಿ ನಾನು ನಿಮಗೆ. ಮತ್ತೊಂದು ಏನು ಗೊತ್ತಾ, ಅಡುಗೆ ಮಾಡಿದ ನಂತರ ನಾನು ರೆಕಾರ್ಡ್ ಮಾಡಿಟ್ಟಿದ್ದೆ ಮೊನ್ನೆ ನಮ್ಮ ಅತ್ತೆದು ಮಾಸಿಕದ ಹೊತ್ತು. ಅದು ವಿಡಿಯೋ ಡಿಲೀಟ್ ಆಗೋಯ್ತು ನನ್ನ ಕೈಯಲ್ಲಿ. ಎಷ್ಟು ಮೆಸ್ಸಪ್ ಆಗಿರುತ್ತೆ ಗೊತ್ತಾ, ಅದನ್ನ ಒತ್ತರೆ ಮಾಡೋಷ್ಟೇ ನಮಗೆ ಸಾಕಾಗಿರುತ್ತೆ. ಅದನ್ನೂ ನೀವು ನೋಡ್ಬೋದು. ನೋಡಿ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ಆಮೇಲೆ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ಆಗಿಬಿಡತ್ತೆ. ನಂತರ ನಿಮ್ಮ ಹತ್ರ ಏನು ಹೇಳಬೇಕು ಅಂತ, ನಿಮಗೆ ಏನಾದರೂ ಈ ಥರ ಅಧಿಕ ಮಾಸದ ಏನಾದರೂ ಇದು ಡೌಟ್ಗಳಿದ್ದರೆ ನೀವು ಕ್ವಶನ್ ಮಾಡಿ, ನನಗೆ ಗೊತ್ತಿದ್ದ ಆನ್ಸರ್ ಕೊಡ್ತೀನಿ. ಇಲ್ಲಾಂದರೆ ನಾನು ನೋಡುವಂಥ ವೀಡಿಯೋಗಳ ಲಿಂಕ್ ಆದರೂ ನಿಮಗೆ ಕೊಡ್ತೇನೆ, ನೋಡ್ಬೋದು. ಈಗ ದೋಸೆ ಮಾಡಲಿಕ್ಕೆ ಹೊರಟಿದ್ದೀನಿ. ದೋಸೆ ನಾರ್ಮಲಾಗಿ ದೋಸೆ ಮಾಡಿ ಚಟ್ನಿ ಸರ್ವ್ ಮಾಡಿದರೆ ಆಗೋಯಿತು. ದೋಸೆ ಕಾವಲಿಗೆ ಎಳ್ಳೆಣ್ಣೆ ಹಾಕೋದನ್ನು ಮರಿಬೇಡಿ, ತುಂಬ ಚೆನ್ನಾಗಿ ದೋಸೆ ಏಳುತ್ತೆ. ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ಎದ್ದೇಳುತ್ತೆ ಈ ದೋಸೆಗಳೆಲ್ಲ. ನಂದು ವೀಡಿಯೋ ಎಡಿಟಿಂಗ್ ಆ್ಯಪ್ ಕರೆಕ್ಟಾಗಿ ಕೆಲಸ ಮಾಡ್ತಾಯಿಲ್ಲ, ಅದಕ್ಕೆಲ್ಲ ಸ್ವಲ್ಪ ರಗಳೆ ಕೊಡ್ತಾ ಉಂಟು ನನಗೆ. ನೋಡಿ ಆನಂತರ ನೋಡಿ ಈ ಚಟ್ನಿನೂ ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಇದು ನೋಡಿ ಉಪ್ಪು ಮತ್ತು ಹುಳಿ ಪುಡಿ, ನಾನು ಕೆತ್ತೆ ಹುಳಿ ಪುಡಿ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಹಾಕಿ ಚಟ್ನಿ ಮಾಡ್ತೀನಿ, ನೀವು ನೋಡ್ಬೋದು. ಮಿಕ್ಸಿಗೆ ಹಾಕಿ ಸ್ವಲ್ಪ ನಿಮಗೆ ಬಿಸಿ ಇತ್ತು ಅಂದರೆ 1-2 ಐಸ್ ಕ್ಯೂಬ್ ಹಾಕ್ಕೊಂಡು ಅದನ್ನ ಚಟ್ನಿ ಮಾಡ್ಕೊಳ್ಳಿ. ಈ ಅಧಿಕ ಮಾಸದಲ್ಲಿ ಎಷ್ಟೇ ದಾನ ಧರ್ಮ ಮಾಡಿದರೂ ನಮಗೆ ಒಳ್ಳೆಯದಾಗುತ್ತೆ, ನಮ್ಮ ಕುಟುಂಬಕ್ಕೆಲ್ಲ. ನೋಡಿ ಚಟ್ನಿ ನೋಡಿ, ಇದು ದೋಸೆ ಹಿಟ್ಟು ಹುಳಿ ಬಂದು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು. ಹೀಗೇ ಎಲ್ಲ ದೋಸೆನೂ ಮಾಡ್ಕೋತಾ ಬಂದೆ. ತುಂಬ ನೀಟಾಗಿ ಬರುತ್ತೆ ಇದರ ದೋಸೆ ಎಲ್ಲ, ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಬೇಕು ಅವರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ, ಆಯಿತಾ. ತೆಳ್ಳಗೂ ಬರುತ್ತೆ, ದಪ್ಪನೂ ಬರುತ್ತೆ, ಎಲ್ಲ ನಮೂನೆ ದೋಸೆಗಳು ಮಾಡ್ಬೋದು ನಾವು ಇದರಲ್ಲಿ. ನೋಡಿ ಬೇಕಂದ್ರೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ಕೊಂಡ್ರೆ ಆಗೇ ಬಿಡುತ್ತೆ. ಪದೇ ದೋಸೆ ಮಾಡಿದ್ದು ಫಸ್ಟ್ ದೋಸೆ. ಆ್ಯಕ್ಚುಲಿ ವೀಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಯಾಕೋ ನಂದು ವೀಡಿಯೋ ಎಡಿಟಿಂಗ್ ಆ್ಯಪ್ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ನೋಡಬೇಕಂದ್ರೆ ಏನು ಮಾಡೋದು ಅಂತಂದ್ಬಿಟ್ಟು. ನೋಡಿ ಹೀಗೆ ಆಗೇ ಬಿಡ್ತು. ನೋಡಿ ದೋಸೆ ಚಟ್ನಿ ಆಮೇಲೆ ಕರ್ಬೂಜ ಹಣ್ಣಿತ್ತು, ಅದು ಜ್ಯೂಸ್ ಮಾಡಿ ಬೆಳಗಿನ ತಿಂಡಿ ಆಗೇ ಬಿಡ್ತು. ನೋಡಿ ಈಗ ನನ್ನ ಮನೆ ನೋಡ್ಬೋದು ನೀವು. ನಮ್ಮ ಮನೆ ಸ್ಟವ್ದೊಂದು ಕಾರ್ನರಲ್ಲಿ ಕೃಷ್ಣನ ಮೂರ್ತಿ ಇದೆ. ನಮ್ಮ ಹಿಂದಿನ ಮನೆಯವರು ನಮ್ಮ 60ನೇ ಶಾಂತಿಗೆ ಕೊಟ್ಟಿರುವಂಥದ್ದು. ನೋಡಿ ಪ್ಲಾಸ್ಟಿಕ್ ಬಾಟ್ಲೆ ಸಾಮಾನೆಲ್ಲ ಮೇಲ್ಗಡೆ ರೆಡಿ ಮಾಡಿರ್ತೀನಿ. ಇದು ಬಳ ನೀವು ನೋಡ್ಬೋದು, ಹಾಲನ್ನು ಇಡುವಂಥದ್ದು ಮಿಕ್ಸಿ, ನಮ್ಮ ಮನೆ ಮಿಕ್ಸಿ. ಆ ಕಡೆಯಿಂದ ನೀವು ನೋಡ್ಬೋದು ನಾನು ರವೆನ ಹುರಿದಿಟ್ಟಿರ್ತೀನಿ. ನೋಡಿ ಉಪ್ಪಿಟ್ಟು ಮಾಡಲಿಕ್ಕೆ ನೀರು ಕುದಿಯೋಕೆ ಇಟ್ಟಿದ್ದೆ. ನೋಡಿ ಇದು ಚಾಪಿಂಗ್ ಬೋರ್ಡು ತುಂಬಾ ಚೆನ್ನಾಗಾಗುತ್ತೆ. ನಾನು ಮೀಶೋದಿಂದ ತರಿಸಿರುವಂಥದ್ದು. ಮೀಶೋದು ಏನೆಲ್ಲ ಪ್ರಾಡಕ್ಟ್ ತರಿಸಿದ್ದೀನಿ ಅಂತ ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೇನೆ. ನಮ್ಮ ಮನೆ ಹೊರಗೆ ನೋಡಿದೆ ನೋಡಿ, ತೆಂಗಿನ ಮರ ಎಲ್ಲ ಕಾಣ್ಬೋದು, ನಮ್ಮದಲ್ಲ, ಇದು ಪಕ್ಕದ ಮನೆಯವ್ರದ್ದು. ಆನಂತರ ನೋಡಿ ನಂದಿದು ಸ್ಟವ್ ಇದೆ, ಎಕ್ಸಸರೀಸ್ ಎಲ್ಲ. ನೋಡಿ ಹಾಲು ಒಲೆಯಲ್ಲಿ ಇಟ್ಟಿದ್ದೀನಿ, ನೋಡ್ಬೋದು ಇಲ್ಲಿ ನೀವು. ದೇವರಿಗೆ ಹಾಲು ತೆಗೆದಿಟ್ಟಿದ್ದೀನಿ. ನಂದು ಕ್ಯಾಸ್ಟ್ ಐರನ್ ಸ್ಟವ್, ನೀವು ನೋಡಿರ್ಬೋದು ನಾನು ಅಡುಗೆಗಳಲ್ಲೆಲ್ಲ. ನೀವು ಸ್ಟವ್ ತೊಳೆದು ಉಳಿದ ಕಟ್ಟಿಗೆನ ಅದರ ಒಳಗೆ ಹಾಕಿದ್ರೆ ನೆಕ್ಸ್ಟ್ ಬಳಸ್ಬೋದು ಅಂತ ಅಂದ್ಬಿಟ್ಟು ಸಿಂಕ್ ಎಲ್ಲ ನೋಡ್ಬೋದು ಇಲ್ಲಿ. ಆನಂತರ ನೋಡಿ ಇದು ನಮ್ಮ ಮನೆಯಲ್ಲೇ ಆದಂತಹ ಪೈನಾಪಲು, ನೋಡ್ಬೋದು ಅದು. ಇದು ನೋಡಿ ಅನಾರಸ, ಅದಕ್ಕೆ ನಾನು ಅಪೂಪ ಅಂತ ಹೇಳ್ತೀವಲ್ಲ, ಅದಕ್ಕೆ ನೆನೆಸಿಟ್ಟಿರುವಂಥದ್ದು. ಮೈಕ್ರೋವೇವ್ ಅವನ್ ಇತ್ತು, ಅದನ್ನು ಸ್ವಲ್ಪ ಬಳಸ್ಕೊಳ್ಳೋಣ ಅಂತ ಹೊರಗೆ ತೆಗೆದಿಟ್ಟಿದ್ದೆ. ಸಂಕ್ರಾಂತಿ ಮೊನ್ನೆ ಇತ್ತು ನೋಡಿ, ಆವತ್ತು ಭೂತರಾಜರ ಪೂಜೆದು ಪ್ರಸಾದನ ಅಲ್ಲಿ ಇಟ್ಟಿದ್ದೆ. ಅದನ್ನು ಸಾರ್ಟ್ ಔಟ್ ಆಗಬೇಕಷ್ಟೇ, ಇನ್ನು ತೀರ್ಥ ಎಲ್ಲ ಉಂಟು.
ನೋಡಿ, ಇದು ಅಪೂಪ ಅಥವಾ ಅನಾರಸಕ್ಕೆ ತಂದಿಟ್ಟಂತಹ ಬಕೆಟ್ ಬೆಲ್ಲ. ಅದನ್ನ ನೀಟಾಗಿ ಪುಡಿ ಮಾಡ್ಕೊಳ್ಬೇಕು ನಾವು. ಆನಂತರ ನೋಡಿ, ಇದೆಲ್ಲ ಹಾಗೆ ಇರುತ್ತೆ ಮನೆಯಲ್ಲಿ. ನೋಡಿ, ಇದೊಂದು ನೋಡಿ, ಅಚ್ಚು ಬೆಲ್ಲ ಬರುತ್ತಲ್ಲ, ಅದನ್ನ ಸ್ವಲ್ಪ ನೀರು ಹಾಕಿ ಕರಗಿಸಿ ಸೋಸಿ ಈ ಥರ ಬಾಟಲ್ ಹಾಕಿ ಇಟ್ಟಿರ್ತೀನಿ. ಚಕಾಚಕ್ ಅಂತ ಅಡುಗೆ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ನಮ್ಮ ಕೃಷ್ಣನಿಗೊಂದು ನಮಸ್ಕಾರ ಮಾಡಿಪ್ಪ. ನೋಡಿ, ಹಾಗೇ ಬಿಡ್ತು. ಇದು ನಮ್ಮ ಮನೆ ಕೆಳಗಿದ್ದು ತರಕಾರಿ ಎಲ್ಲ ಇಟ್ಕೋತೀನಿ ನಾನು, ನೋಡ್ಬೋದು. ಡಿಶ್ ವಾಷರ್ ನಾನು 3-3.5 ವರ್ಷದ ಮೇಲಾಯಿತು. ನನಗಂತೂ ಭಾಳ ಹೆಲ್ಪ್ ಆಗ್ತಿದೆ. ಪಾತ್ರೆಗಳು ತುಂಬ ಕ್ಲೀನ್ ಆಗುತ್ತೆ. ಏನು ಗೊತ್ತಾ, ಒಂದು ರೌಂಡು ನಾವು ವಾಶ್ ಮಾಡಿ ಹಾಕಬೇಕು. ಅಂದರೆ ಈ ಹಾಲಿನ ಪಾತ್ರೆ, ಚಹಾ ಪಾತ್ರೆ ಎಲ್ಲಾದರೆ ಬಾಕಿದನ್ನು ನಾವು ಹಾಗೆಯೇ ಹಾಕ್ಬೋದು. ಈ ಥರ ನೋಡಿ, ಇದಿರುತ್ತಲ್ವ ನೀರು ಸೋಸೋದೆಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ಬೋದು ಈ ಥರ ಟೀ ಸೋಸುವಂಥದ್ದಲ್ಲಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಗಾಜಿನ ಬಾಟ್ಲು, ಆನಂತರ ನೋಡಿ ಇದು ತಟ್ಟೆಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ, ನೋಡ್ಬೋದು. ಇದು ಮೊಸರಿನ ಪಾತ್ರೆ ಎಷ್ಟು ನೀಟಾಗಿ ಆಗಿದೆ ನೋಡ್ಬೋದು ನೀವಿಲ್ಲಿ. ಆನಂತರ ಗಾಜಿನ ಬಾಟ್ಲಂತ ಅಲ್ಟಿಮೇಟ್ ಆಗುತ್ತೆ. ನಾವು ಚೈನಾ ಡಿಶ್ ಪಾತ್ರೆ ಎಲ್ಲನೂ ಹಾಕ್ತೀವಿ, ನೋಡ್ಬೋದು ಅಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಹೊಸ ಪಾತ್ರೆ ಥರ ಆಗಿಬಿಡುತ್ತೆ, ಹೊಸ ಗಾಜಿನ ಲೋಟೆ ಥರ ಆಗಿಬಿಟ್ಟಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.